ನಮ್ಮ ಟಿವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಸೊ ನೋಡೋಣ, ಇವತ್ತಿನ ಈ ಸಂಚಿಕೆಯಲ್ಲಿ ನಮಗೆ ದೂರದ ಜರ್ಮನಿಯಿಂದ ಬಂದು ಅಡುಗೆಯನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ಅಪೂರ್ವ ಅವರು. ಯಾವ ರುಚಿಕರವಾದಂಥ ಖಾದ್ಯಗಳು, ಅದು ಕೂಡ ಇಂಡಿಯನ್ನ ಅಥವಾ ಜರ್ಮನ್ನ ಗೊತ್ತಿಲ್ಲ, ಅವ್ರನ್ನೇ ಕೇಳೋಣ ಬನ್ನಿ. ಹಾಯ್ ಅಪೂರ್ವ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿದ್ದೀವಿ ನಾವು. ಸೊ ಇಂಡಿಯಾಗೆ ಬಂದು ಎಷ್ಟು ಟೈಮ್ ಆಯ್ತು? ಈಗ ವೆಕೇಶನ್ಗೆ ಬಂದಿದೆ ಏನು? ಹೌದು, ನನ್ನ ಮಗನಿಗೆ ಸಮ್ಮರ್ ವೆಕೇಶನ್ಸ್ ಆಗಸ್ಟ್ ಅಲ್ಲಿ. ಸೊ ಹಾಗೆ ಬಂದು ಸೆಪ್ಟೆಂಬರ್ ನೆಕ್ಸ್ಟ್ ವೀಕ್ ಸ್ಟಾರ್ಟ್ ಆಗುತ್ತೆ ಅವನಿಗೆ ಕ್ಲಾಸ್. ಸೊ ಹೋಗ್ಬೇಕಾಗುತ್ತೆ. ಓಕೆ. ಸೊ ಹೋಗುವಾಗ ಯಾವಾಗಲೂ ಬೇಜಾರಾಗುತ್ತಲ್ವಾ? ಇದ್ದದ್ದೇ. ಸೊ ಹೋಗುವ ಮುಂಚೆ ಒಂದು ನಮಗೆ ವಿಸಿಟ್ ಕೊಡ್ತಾ ಇದ್ದೀರಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಯಾವ ಡಿಶಸ್ ಅನ್ನ ಮಾಡ್ತಾ ಇದ್ದೀರಿ ನಮಗೆ? ಇಂಡಿಯನ್ನ ಅಥವಾ ಕಾಂಟಿನೆಂಟಲ್ ಅಂದರೆ ಜರ್ಮನ್ನ? ನಾನು ಹುಟ್ಟಿ ಬೆಳೆದು ಮಂಗಳೂರು ಆದ್ರೂ ಸಹ ಮಂಗಳೂರಿನ ಖಾದ್ಯ ಮಾಡೇ ಮಾಡ್ತೀವಿ ಮನೆಯಲ್ಲಿ. ಆದ್ರೂ ಸಹ ಅಲ್ಲಿ ಅವೈಲೇಬಲ್ ಆಗಿರುವಂತ ನಾವು ಹೆಚ್ಚಾಗಿ ಸೂಪ್ಸ್ ಪ್ರಿಫರ್ ಮಾಡೋದು. ನಿಮ್ಗೆ ಗೊತ್ತಿರೋ ಹಾಗೆ ವಿಂಟರ್ ಬೇಸ್ ಕಂಟ್ರಿ ಅಲ್ಲ, ಹಾಗೆ ನಾನು ನನ್ನ ಫ್ರೆಂಡ್ ಜರ್ಮನೆ ಅವರು ಹೇಳಿಕೊಟ್ಟದ್ದು ಪಂಪ್ಕಿನ್ ಸೂಪ್ ಮಾಡ್ತಾ ಇದ್ದೇನೆ. ಓಕೆ. ಸೊ ವೆರಿ ಹೆಲ್ದಿ ಸೂಪ್. ಹೌದು, ಅಲ್ಲಿ ತುಂಬಾ ಸಿಗ್ತದೆ ನಮ್ಗೆ. ಅಂಡ್ ಮಶ್ರೂಮ್ ಸೂಪ್. ಅದು ಯಾಕೆ ಮಾಡುವುದಂದ್ರೆ ನಮ್ಗೆ ಅಲ್ಲಿ ವಿಟಮಿನ್ ಡಿ ಕಮ್ಮಿ ಇರುತ್ತದೆ, ಅಂದ್ರೆ ಸನ್ಲೈಟ್ ಇರುವುದಿಲ್ಲಲ್ಲ. ಸೊ ಮಶ್ರೂಮ್ಸ್ ಅಲ್ಲಿ ವಿಟಮಿನ್ ಡಿ ತುಂಬಾ ಇದೆ ಅಂತ ಅದನ್ನು ಪ್ರಿಫರ್ ಮಾಡ್ತೀವಿ ನಾವು ಜಾಸ್ತಿ. ಅದರಲ್ಲಿ ವಿಟಮಿನ್ ಡಿ ಜಾಸ್ತಿ ಇದೆಯಾ? ಸೊ ಯಾರಾದ್ರೂ ಡಿಫಿಷಿಯನ್ಸಿ ಇದೆ ವಿಟಮಿನ್ ಡಿ ಅಂದ್ರೆ ಅದನ್ನ ತಗೊಳ್ಬಹುದು. ಹೌದು ಹೌದು, ಅದು ಗೊತ್ತಿರ್ಲಿಲ್ಲ ನನಗೆ, ವಿಷಯ ಗೊತ್ತಿರ್ಲಿಲ್ಲ. ಹಾಗಾಗಿ ಮಶ್ರೂಮ್ಸ್ ಅನ್ನ ಸ್ವಲ್ಪ ಸನ್ಲೈಟ್ಗೆ ಇಟ್ಟು ನಾವು ಕನ್ಸ್ಯೂಮ್ ಮಾಡಿದ್ರೆ ಅದು ವಿಟಮಿನ್ ಡಿ ಬರ್ತದೆ ಅಂತೆ. ಹಾಗೆ ಸೊ ನಾವು ಜಾಸ್ತಿ ಯೂಸ್ ಮಾಡ್ತೀವಿ, ನಮಗೆ ಅವಶ್ಯಕತೆ ಇದೆ. ಓಕೆ. ಸೊ ಅಂದ್ರೆ ಅಲ್ಲಿ ಇದು ಸನ್ಲೈಟ್ ಕಮ್ಮಿ, ಕತ್ಲೆ ಜಾಸ್ತಿ ಅಲ್ವಾ? ಹೌದು ಹೌದು. ಸೊ ಯಾವಾಗ್ಲೂ ರಾತ್ರಿಯೇ ಇದ್ದಾಗೆ ಇರುತ್ತಾ, ಹೇಗೆ ಏನು? ವಿಂಟರ್ಸ್ ಅಲ್ಲಿ ಹೇಗೆ ಅಂದ್ರೆ 4 o'clockಗೆನೆ ಕತ್ತಲಾಗಿ ಬಿಡ್ತದೆ. ಬಟ್ ಸಮ್ಮರ್ಸ್ ಅಲ್ಲಿ 8:30 ಆದ್ರೂ ಸಹ ಕತ್ತಲೆ ಆಗೋದಿಲ್ಲ. ಸೊ ವಿಂಟರ್ಸ್ ಅಲ್ಲಿ ಯೂಶುವಲಿ ನಾವು ಇದು ಕನ್ಸ್ಯೂಮ್ ಮಾಡ್ತೇವೆ, ಇಲ್ಲಾಂದ್ರೆ ನಮಗೆ ವಿಟಮಿನ್ ಡಿ ಡಿಫಿಷಿಯನ್ಸಿ ಜಾಸ್ತಿ ಬರ್ತದೆ. ಓಕೆ. ಸೊ ಹಾಗಾದ್ರೆ ನಾವು ಅಡುಗೆ ಮಾಡ್ತಾ ಸೊ ಅಲ್ಲಿದೊಂದು ಲೈಫ್ ಸ್ಟೈಲ್ದು ಬಗ್ಗೆ ಕೇಳ್ಕೊಳ್ಳೋಣ ಬನ್ನಿ. ಎಸ್ ಅಪೂರ್ವ, ಸೊ ಫಸ್ಟ್ ಈಗ ಸೂಪ್ ಅಂತ ಹೇಳಿದ್ರೆ, ಎರಡು ಕೂಡ ಸೂಪೇ ಅಲ್ವಾ? ಹೌದು ಹೌದು. ಇವತ್ತು ಸೂಪಿ ಏನು ಎಪಿಸೋಡ್, ಈಸಿ ಸೂಪ್. ಈಸಿ ಸೂಪ್ ಸರ್. ಓಕೆ. ಸೊ ಆ್ಯಕ್ಚುಲಿ ವಿಂಟರ್ಗೆ ತುಂಬ ಚೆನ್ನಾಗಿರುತ್ತೆ, ಅಲ್ಲಿ ಅಂತೂ ಜಾಸ್ತಿ ವಿಂಟರೇ. ಸೊ ನಾವೀಗ ಇಲ್ಲಿ ಶುರು ಮಾಡುವನ? ಹೌದು. ಫಸ್ಟಿಗೆ ಒಂದು ಕಡಾಯಿ ತಗೊಂಡು ಇದಕ್ಕಿನ್ನು ಸ್ವಲ್ಪ ಬಿಸಿ ಆದಾಗ ಆಯಿಲ್ ಹಾಕುವ. 2 to 3 ಸ್ಪೂನ್ ಸಾಕು. ಫಸ್ಟಿಗೆ ಕ್ರಶ್ಡ್ ಸಹ ಆಗುತ್ತೆ, ಇಲ್ಲ ಕಟ್ ಮಾಡಿದ್ದ ಚಾಪ್ ಮಾಡಿದ್ದ ಗಾರ್ಲಿಕ್ 4-5 ಕ್ಲೋವ್ಸ್ ಹಾಕಿದ್ರೆ ಸ್ವಲ್ಪ ರೋಸ್ಟ್ ಆಗಿ. ಅಲ್ಲಿ ಇದು ಹ್ಯಾಲೋವಿನ್ ಇದು ಎಲ್ಲ ಜಾಸ್ತಿ ಅಲ್ಲ ಮಾಡೋದು, ಅದಕ್ಕೆ ಈ ಪಂಪ್ಕಿನ್ ಜಾಸ್ತಿ ಯೂಸ್ ಮಾಡ್ತಾರೆ. ಆಕ್ಚುಲಿ ಯುರೋಪಿಯನ್ ಕಲ್ಚರ್ ಅಲ್ಲ ಇದು ಹ್ಯಾಲೋವಿನ್, ಬಟ್ ಅವರು ಮಕ್ಕಳಿಗೆ ಖುಷಿ ಅಂತ ಒಂಥರ ನಮ್ಮ ಫ್ಯಾನ್ಸಿ ಡ್ರೆಸ್ ತರನೆಲ್ಲ ಮಾಡ್ತಾರೆ. ಹೌದು, ತುಂಬಾ ಫೇಮಸ್ ಅಲ್ಲಿ ನಮ್ಮ ಕಡೆ ಎಲ್ಲ. ಸೊ ಪಂಪ್ಕಿನ್ ಇದೆ, ತುಂಬಾ ವೆರೈಟೀಸ್ ಇದೆ. ಸೊ ದೊಡ್ಡ ಪಂಪ್ಕಿನ್ ಅದೊಂದು ಕಲ್ಚರ್ ತರ ಅಲ್ಲಿ ಹ್ಯಾಲೋವಿನ್ ಟೈಮಲ್ಲಿ. ನಾನು ಇರುವ ಪ್ಲೇಸ್ ಹತ್ರವೇ ಇದಿದೆ, ಲುಡ್ವಿಗ್ಸ್ಬರ್ಗ್ ಅಂತ. ಅಲ್ಲಿ ವರ್ಲ್ಡ್ ಫೇಮಸ್ ಹ್ಯಾಲೋವಿನ್ ಅಂಡ್ ಪಂಪ್ಕಿನ್ ಫೆಸ್ಟ್ ನಡೀತದೆ. ಹೌದು. ಬಟ್ ಅದು ಹ್ಯಾಲೋವಿನ್ಗೆ ಯಾಕೆ ಅಷ್ಟು ಸ್ಕ್ಯಾರಿ ಎಲ್ಲ ಮಾಡ್ತಾರಲ್ವಾ? ವೈ ಅದು ಸ್ಕ್ಯಾರಿ ಇದು? ನಮ್ಗೆ ಹೇಗೆ ಫೆಸ್ಟಿವಲ್ಸ್ ಉಂಟು, ಅವರೊಂದು ಫನ್ ಫೆಸ್ಟಿವಲ್ ತರ ಮಾಡುದು ಬಿಟ್ರೆ ದೇರ್ ಇಸ್ ನೋ ಸಿಗ್ನಿಫಿಕೆಂಟ್ ರೀಸನ್ ಯಾಕೆ, ಎಂಜಾಯ್ ಮಾಡ್ಲಿಕ್ಕೆ ಅಷ್ಟೇ. ಈಗ ರೋಸ್ಟ್ ಆಗಿದೆ ಒಳ್ಳೆ ರೀತಿಯಲ್ಲಿ. ಇದಾದ ಮೇಲೆ ನಾವು ಸ್ವಲ್ಪ ಆನಿಯನ್ಸ್, ಈರುಳ್ಳಿ, ಒಂದು ಚಿಕ್ಕ ಈರುಳ್ಳಿ ಸಹ ಸಾಕು. ಒಳ್ಳೆ ಫ್ರೈ ಆಗಲಿ. ಈಗ ಆನಿಯನ್ಸ್ ಫ್ರೈ ಆಯಿತು. ಸ್ವಲ್ಪ ಸಾಲ್ಟ್, ಉಪ್ಪು ಈಗ ಸ್ವಲ್ಪ ಹಾಕುವ. ಮತ್ತೆ ಇದು ಕ್ರಶ್ಡ್ ಪೆಪ್ಪರ್, ಬ್ಲ್ಯಾಕ್ ಪೆಪ್ಪರ್,
ಹಾಕಿ ಸ್ಟಿರ್ ಮಾಡಿದರೆ ಆಯಿತು. ಸಿಂಪಲ್, ವೆರಿ ಸಿಂಪಲ್. ಇದು ನಮ್ಮ ಮನೆಯಲ್ಲಿ ಫ್ರೀಕ್ವೆಂಟ್ ಆಗಿ ಮಾಡ್ತೀವಿ, ಯಾಕಂದ್ರೆ ರೈಸ್ ಚಪಾತಿ ತಿಂದು ಬೋರ್ ಆದ್ರೆ ಒಂದು ಸೂಪ್ ಮತ್ತೆ ಟೋಸ್ಟೆಡ್ ಬ್ರೆಡ್ ಸಾಕು ಡಿನ್ನರಿಗೆ. ಮಕ್ಕಳಿಗೆ ಸ್ವಲ್ಪ ಗಂಜಿ ಊಟ ಮಾಡಿಸ್ತೇನೆ ನಾನು ಮತ್ತೆ ಇವರು. ಅದು ಅಭ್ಯಾಸ ಬಲ ಹೋಗೋದಿಲ್ಲ ಇಂಡಿಯನ್ದು. ಹೌದು ಮಕ್ಕಳು ಊಟ ಅಂದು ಗಂಜಿ ಆದ್ರೂ ತಿನ್ನೋದಿದ್ರೆ ಹೊಟ್ಟೆ ತುಂಬಲಿಲ್ವೋ ಏನೋ ಅಂತ ಹೇಳಿ ಅಲ್ವಾ. ಆಕ್ಚುಲಿ ಇದು ಈ ಪಂಪ್ಕಿನ್ ಸೂಪ್ ಡಯಟ್ಗೆಲ್ಲ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ನಾವು ಡಯಟ್ ಮಾಡುದಿಲ್ಲ, ಅದು ಒಳ್ಳೇದು. ಬಟ್ ಇದು ಡಯಟ್ಗೆ ಇದರಲ್ಲಿ ಕ್ಯಾಲರೀಸ್ ಇಲ್ಲ, ಕಮ್ಮಿ ಕ್ಯಾಲರೀಸ್. ಹೌದು ಹೌದು. ಈ ಹೊತ್ತಿಗೆ ಪಂಪ್ಕಿನ್, ಡೈಸ್ಡ್ ಪಂಪ್ಕಿನ್, ಚಾಪ್ ಪಂಪ್ಕಿನ್ ಚಿಕ್ಕದಾದ್ರೂ ನಡೀತದೆ. ನೋಡ್ಬಿಟ್ಟು 2 ಪೀಪಲ್ಗೆ 3 ಪೀಪಲ್ಗೆ ಹೇಗೆ ಅಂತ ಕ್ವಾಂಟಿಟಿ ವೈಸ್ ನಾನೀಗ ಒಂದು ಬೌಲ್ ಸಾಕಾಗುತ್ತೆ. ಒಂದು ಬೌಲ್ ಅಷ್ಟು. ಈ ಒಂದು ಬೌಲ್ ಅಷ್ಟು ಮಾಡಿದ್ರೆ ಒಂದು ಸಾಧಾರಣ ಎಷ್ಟು ಜನಕ್ಕೆ ಸರ್ವ್ ಮಾಡಬಹುದು? 2 to 3 ಮೆಂಬರ್ಸ್. ಓಕೆ. ಸಣ್ಣ ಬೌಲ್ ಒಳ್ಳೆ ಮಿಕ್ಸ್ ಮಾಡಿ ಫಸ್ಟ್ ಸ್ವಲ್ಪ ಪಂಪ್ಕಿನ್ ಫ್ರೈ ಆಗಿ ಹಾರ್ಡ್ಲಿ 15 ಮಿನಿಟ್ಸ್ ರೆಸಿಪಿ, ಜಾಸ್ತಿನೂ ಇಲ್ಲ. 15 ಮಿನಿಟ್ಸಲ್ಲಿ ಎಲ್ಲ ರೆಡಿ ಆಗ್ತದೆ. ಇದು ಆಕ್ಚುಲಿ ಪಂಪ್ಕಿನ್ ಬೇಗ ಬೇಯುತ್ತೆ ಅಲ್ಲ? ಹೌದು, ಬೇಗ ಬೇಯ್ತದೆ. ಇಲ್ಲಿ ನಾವು ಇದು ಸಾಂಬಾರಿಗೆಲ್ಲ ಹಾಕಿದ್ರೆ ಆಕ್ಚುಲಿ ನಾನು ಮೊದಲೆಲ್ಲ ಇದು ತಿಂತಾ ಇರಲಿಲ್ಲ. ಯಾವಾಗ ಇದು ಕ್ಯಾಲರಿ ಕಮ್ಮಿ ಇದೆ, ಡಯಟ್ಗೆ ಒಳ್ಳೆಯದು, ಹೌದು, ಆಮೇಲಿಂದ ತನ್ನಷ್ಟಕ್ಕೆ ಹೋಗುತ್ತೆ. ಹೌದು. ಇಲ್ದಿದ್ರೆ ಆ ಹೋಳು ಒಂದು ಸೈಡಲ್ಲಿ ಯಾವಾಗಲೂ ತೆಗೆದು ಇಡ್ತಾ ಇದೆ. ಮತ್ತೆ ಜರ್ಮನ್ ಕಲ್ಚರಲ್ಲಿ ಪಂಪ್ಕಿನ್ ನಾನು ಹೇಳಿದ್ನಲ್ಲ ನಮಗೆ ತುಂಬಾ ಅಲ್ಲಿ ಸಿಗ್ತದೆ. ಮಕ್ಕಳಿಗೆ ಸಹ ಎಲ್ಲ ಪ್ಯೂರಿ ಎಲ್ಲ ಕೊಡ್ತಾರೆ, ಹೇಗೆ ನಮ್ಮ ಊರಲ್ಲಿ ರಾಗಿ ಮಣ್ಣಿ ಕೊಡ್ತೀವಿ ಅದೇ ತರಹ. ಸೊ ಪಂಪ್ಕಿನ್ ವೆರೈಟಿಯಲ್ಲಿ ಯೂಸ್ ಮಾಡ್ತಾರೆ ಅವರು. ಚಿಕ್ಕ ಮಗುವಿಗೂ ಕೂಡ ಪಂಪ್ಕಿನ್ ಪ್ಯೂರಿ ಮಾಡಿ ಕೊಡ್ತಾರೆ. ಓಕೆ. ಈ ಹೊತ್ತಿಗೆ ಸ್ವಲ್ಪ ನೀರು ಹಾಕಬೇಕು. ಪಂಪ್ಕಿನ್ ಮುಳುಗುವ ಅಷ್ಟು ಹಾಕಿದರೆ ಸಾಕು. ಸಾಕು. ಈಗ ನಾವು ಮುಚ್ಚಿದನ್ನು ಸ್ವಲ್ಪ ಬೇಯಿಸೋಣ. ಉಪ್ಪು ಹಾಕಿದ್ದೀವಿ, ಮತ್ತೆ ಬೇಕಿದ್ರೆ ಹಾಕ್ಕೊಳ್ಬೋದು. ಸೊ ಇದರಿಂದ ನೀವು ಸೂಪ್ ಮಾಡ್ತೀರಿ. ಬೇರೆ ಏನೆಲ್ಲ ಪಂಪ್ಕಿನ್ನಿಂದ ಅಲ್ಲಿ ಆ ಡಿಶಸ್ ಅನ್ನು ಟ್ರೈ ಮಾಡಿದಿರಿ? ನೀವು ಹೇಳಿದ್ರಿ ವೆರೈಟಿ ಡಿಶಸ್ ಮಾಡ್ತಾರೆ ಅಂತ ಹೇಳಿ. ವೆರೈಟಿ ಮಾಡ್ತಾರೆ. ಪಂಪ್ಕಿನ್ ಇದು ಬ್ರೆಡ್ ಮಾಡ್ತಾರೆ, ಅಲ್ಲಿ ಬ್ರೆಡ್ ಕಲ್ಚರ್ ತುಂಬ. ನಾನು ಹೇಳಿದ್ನಲ್ಲ ಸೂಪ್ ಜೊತೆ ಟೋಸ್ಟೆಡ್ ಬ್ರೆಡ್, ಮತ್ತು ಬ್ರೋಟ್ ಕಲ್ಚರ್ ಅಂದರೆ ಅವರಿಗೆ ಬ್ರೆಡ್ ಅಂದರೆ ನಮಗೆ ಚಪಾತಿ ಇದ್ದ ಹಾಗೆ, ಬೆಳಿಗ್ಗೆ ಸಹ ತಿಂತಾರೆ, ಸಂಜೆ ಸಹ ತಿಂತಾರೆ ಹಾಗೆ. ಸೊ ಪಂಪ್ಕಿನ್ ಇದು ಬ್ರೆಡ್ ಮಾಡ್ತಾರೆ, ಪಂಪ್ಕಿನ್ ಇದು ಸ್ವೀಟ್ ಮಾಡ್ತಾರೆ. ನಾವು ಕಾಶಿ ಹಲ್ವಾ ಮಾಡ್ತೀವಿ, ಅಷ್ಟು ಸ್ವೀಟ್ ಅಲ್ಲ, ಅವರು ಸ್ವಲ್ಪ ಸ್ವೀಟ್ ಕಮ್ಮಿ ಅವರ. ಸೇಮ್ ಅದೇ ರೀತಿಯಲ್ಲಿ ಪಂಪ್ಕಿನ್ ಅನ್ನ ಬೇಯಿಸಿ ಶುಗರ್ ಕಮ್ಮಿ ಅಷ್ಟೇ, ಅಲ್ಲಿ ಶುಗರ್ ಇದರದೇ ಸ್ವೀಟ್ನೆಸ್ ಬಹುಶಃ ಅವರು ಹೌದು ತುಂಬಾ ಕಮ್ಮಿ. ವೆರೈಟಿ ಆಗಿ ಮಾಡ್ತಾರೆ ಅವರು. ಇನ್ನೊಂದು 2 ನಿಮಿಷ ಆಗಲಿ. ನೀವಲ್ಲಿ ಏನಾದರೂ ವರ್ಕಿಂಗಾ ಅಥವಾ ಏನು ಹೋಮ್ ಮೇಕರಾ? ನಾನು ವರ್ಕ್ ಮಾಡ್ತಾ ಇದ್ದೆ, ಬಟ್ ನನ್ನ ಮಗಳು ಚಿಕ್ಕವಳು ಅಂತ ನಾನು ಈಗ ಮಾಡ್ತಾ ಇಲ್ಲ. ನೆಕ್ಸ್ಟ್ ಇಯರಿಂದ ಹೋಗ್ತೀನಿ. ಅದೇ ಅಲ್ಲಿ ತುಂಬಾ ಇಂಡಿಯನ್ ಕಮ್ಯುನಿಟೀಸ್ ಇದೆ, ತುಂಬಾ ಮಂದಿ ಇದ್ದಾರೆ ವರ್ಕಿಂಗ್. ಅವರು ಫೆಸ್ಟಿವಲ್ಸ್ಗೆಲ್ಲ ನೀವು ಎಲ್ಲ ಇಂಡಿಯನ್ ಕಮ್ಯುನಿಟಿ ಗ್ಯಾದರ್ ಆಗ್ತೀವಿ ಏನಾದರೂ? ಹೌದು, ಆಗ್ತೀವಿ. ನಮ್ಮ ಕನ್ನಡ ಕಮ್ಯುನಿಟಿನೇ ತುಂಬಾ ಇದೆ ಅಲ್ಲಿ ಲೋಕಲ್ ಆಗಿ. ಸೊ ಡಾನ್ಸ್, ಮ್ಯೂಸಿಕ್ ಎಲ್ಲ ಮಾಡ್ತೀವಿ ನಾವು. ವಿ ಆರ್ ಸ್ಮಾಲ್, ಸಣ್ಣ ವರ್ಲ್ಡ್ ತರ. ನಮ್ಮ ಮಂಗಳೂರಿನವರು ಸಹ ಸುಮಾರು ಮಂದಿ ಈಗ ಅಂದ್ರೆ ಅದು ನಮ್ಮ ಭಾರತದ ಭಾಷೆ ಯಾವುದೇ ಆಗಿರ್ಲಿ ಆವಾಗ ಅಂದ್ರೆ ಬೇರೆ ಕಡೆ ಹೋದಾಗ ಅದರ ಮಹತ್ವ ಗೊತ್ತಾಗುತ್ತೆ ಅಲ್ವಾ? ಸೊ ಆವಾಗ ಒಂದು ಚಿಕ್ಕ ವರ್ಡ್ ಏನಾದ್ರೂ ಕೇಳಿದ್ರೆ ಸಾಕು, ಹೋಗಿ ನಾವೇ ಅವರನ್ನ ಕರೆದು ಮಾತಾಡಿಸೋ. ನಾವು ಇಂಡಿಯನ್ ಶಾಪ್ಗೆ ಹೋದಾಗ ನಾನು ನನ್ನ ಗಂಡನನ್ನ ತುಳುವಲ್ಲಿ ದೇ ಅಂತ ಕರೆದೆ. ಅದು ಹಿಂದಿನ ನೀವು ತುಳುವ, ಮಂಗಳೂರ್ದಾರ, ಕುಡ್ಲದಾರ, ಒಲ್ಪ ಹಾಗೆ ಬಂದಿದೆ ನಮ್ಗೆ. ನನ್ಗೆ ಅನುಭವ ಆಗಿದೆ. ಫಸ್ಟ್ 8 years ನಾನು ಇದ್ದೇನೆ, 2 to 3 times ಆ ತರ ಆಗಿದೆ. ನಾನು ಇವ್ರ ಹತ್ರ ಮಾತಾಡುವಾಗ ತುಳುವಲ್ಲಿ ಬಂದು ಮಾತಾಡಿ ಪರಿಚಯ ಆಗಿ ಈಗ ನಾವು ಒಳ್ಳೆ ಫ್ರೆಂಡ್ಸ್ ಆಗಿದ್ದೇವೆ. ಅವಾಗ ಅವರೇ ಫ್ಯಾಮಿಲಿ ಆಗಿ ಹೋಗ್ತಾರಲ್ವಾ? ಹೋಮ್ ಅವೇ ಫ್ರಮ್ ಹೋಮ್ ಹೇಳ್ತೀವಲ್ಲ. ಪಂಪ್ಕಿನ್ ಬಾಯ್ಲ್ ಆಗ್ತಾ ಇದೆ. ಪಂಪ್ಕಿನ್ ಬೇಗ ಬಾಯ್ಲ್ ಆಗ್ತದೆ, ಜಾಸ್ತಿ ಸಹ ಕುಕ್ ಆಗೋದು ಬೇಡ. ಇದೀಗ ಆಗಿದೆ. ಸೊ ಕರೆಕ್ಟಾಗಿ ಹದವಾಗಿ ಬೇಯಬೇಕು. ಜಾಸ್ತಿ ಸಹ ಬೇಡ, ಕಮ್ಮಿ ಸಹ ಬೇಡ. ಇದು ಈ ಹೊತ್ತಿಗೆ ನಾವು ಗ್ಯಾಸ್ ಫ್ಲೇಮ್ ಆಫ್ ಮಾಡುವ.
ಇದನ್ನು ಸ್ವಲ್ಪ ಕೂಲ್ ಆಗಲಿ, ಸ್ವಲ್ಪ ಕೂಲ್ ಆಗಬೇಕು. ಡೈರೆಕ್ಟ್ ಬ್ಲೆಂಡರ್ಗೆ ಹಾಕೋದು ಬೇಡ ಅಂತ, ಸ್ವಲ್ಪ ಕೂಲ್ ಆಗಲಿ. ಸೊ ಫಸ್ಟೇ ಎಲ್ಲ ಬ್ಲೆಂಡ್ ಮಾಡಿ ಮತ್ತೆ ಮಾಡ್ಕೊಂಡ್ರೆ ಅದು ಟೇಸ್ಟ್ ಬರ್ಲಿಕ್ಕಿಲ್ಲ ಬಹುಶಃ. ಇಲ್ಲ, ಇದು ನನ್ನ ಫ್ರೆಂಡ್ ಹೀಗೆ ನನಗೆ ಕಲಿಸಿಕೊಟ್ಟದ್ದು. ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ಕೆಲವು ಜರ್ಮನ್ ಫ್ಯಾಮಿಲಿ ಬಟ್ ನಿಮ್ಗೆ ಆ ರೀತಿ ಮಾಡ್ಕೊಂಡ್ರೆ ಬ್ಲೆಂಡ್ ಮಾಡಿದ್ರೆ ನಿಮ್ಗೆ ಇದು ಒಳ್ಳೆ ಟೆಕ್ಸ್ಚರ್ ಸಿಗ್ಲಿಕ್ಕಿಲ್ಲ, ಪ್ಯೂರಿ ತುಂಬಾ ಕಮ್ಮಿ ಆಗಿ ಬರ್ಬೋದಲ್ಲ. ಇನ್ನು ಕೆಲವರಂತೆ ಅಲಾಂಗ್ ವಿತ್ ಪಂಪ್ಕಿನ್ ಇದೆ ಪೊಟೆಟೋಸ್ ಹಾಕ್ತಾರೆ. ಪೊಟೆಟೋಸ್ ಕಾರ್ಟೋಫೆಲ್ ಅಂತ ಅಲ್ಲಿ ಸಹ ತುಂಬ ಬೆಳೆಯುವಂಥದ್ದಂದರೆ ಪೊಟೆಟೋಸ್. ಜರ್ಮನಿಯಲ್ಲಿ ಯೂಶ್ವಲಿ ಬೇರೆಲ್ಲ ಐಟಮ್ಸ್ ನಾವು ಇಂಪೋರ್ಟ್ ಮಾಡ್ತೀವಂತೆ, ಬಟ್ ಪೊಟೆಟೊ ಹಾಕ್ತಾರೆ. ಸೊ ಅಲ್ಲಿದು ಬೇಸಿಕ್ ಕ್ರಾಪ್ ಪಂಪ್ಕಿನ್ ಮತ್ತೆ ಪೊಟೆಟೊ. ಪಂಪ್ಕಿನ್, ಪೊಟೆಟೊ, ಕ್ಯಾರೆಟ್ಸ್ ಹಾಕ್ತಾರೆ ಇದಕ್ಕೆ. ಪಂಪ್ಕಿನ್ ಸೂಪ್ ಅಂತ ಹೇಳಿದ್ರು ಸಹ ಪೊಟೆಟೊ ಅಂಡ್ ಕ್ಯಾರೆಟ್ ಹಾಕ್ತಾರೆ. ಬಟ್ ನಾನು ಹಾಕುದಿಲ್ಲ, ನನ್ನ ಫ್ರೆಂಡ್ ಹೇಳಿದಾಳೆ ಒಥೆಂಟಿಕ್ ಆಗಿ ಇಡುವ, ಅದು ಮಿಕ್ಸ್ ಎಲ್ಲ ಬೇಡ ಅಂತ. ಹಾಗೆ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಫಸ್ಟ್ ಪಂಪ್ಕಿನನ್ನು ರೋಸ್ಟ್ ಮಾಡಿ ಸಹ ಮಾಡ್ತಾರೆ. ಈಗ ನಮ್ಮ ತರ ಸ್ವಲ್ಪ ಪಂಪ್ಕಿನನ್ನು ಬಾಯ್ಲ್ ಮಾಡಿ ಸಹ ಮಾಡ್ತಾರೆ. ಬೇರೆ ಬೇರೆ ಟೈಪ್ ಇದೆ. ರೋಸ್ಟ್ ಮಾಡಿದ್ರೆ ನಿಮ್ಗೆ ಒಂದು ಇದು ಫ್ಲೇವರ್ ಬರ್ತದೆ. ಹೌದು. ಈಗ ಇದು ಹಾಕೊಳ್ಳುದಾ? ತಣ್ಣಗಾಗಿದೆ. ಅದು ನೀರು ಸಹ ಹಾಕುವ. ಸ್ವಲ್ಪ ತಣ್ಣಗಾದ್ರೆ ಸಾಕಾಗ್ತದೆ ಅಲ್ಲ? ಹೌದು, ಸ್ವಲ್ಪ ತಣ್ಣಗಾಗಲಿ. ಅಂದರೆ ಬಿಸಿ ಬಿಸಿ ಬ್ಲೆಂಡರ್ಗೆ ಹಾಕೋದು ಬೇಡ ಅಂತ. ನೀರು ಸಹ ಯೂಸ್ ಆಗುತ್ತಾ? ಹೌದು ಹಾಕ್ಲಾ? ಹೌದು. ತುಂಬ ಏನು ತಿಕ್ಕ ಆಗೋದಿಲ್ಲ. ಯೂಸ್ ಆಗುತ್ತೆ. ಸ್ವಲ್ಪ ನೀರು ಹಾಕಬೇಕಾ ಇದಕ್ಕೆ? ನೋಡ್ಕೊಳ್ಳೋಣ, ತುಂಬ ನೀರು ಬೇಕಿದ್ರೆ ಹಾಕ್ಕೊಳ್ಳೋಣ. ಈಗ ಕನ್ಸಿಸ್ಟೆನ್ಸಿ ಚೆಕ್ ಮಾಡುವ. ಈ ಟೈಮಿಗೆ ನಿಮ್ಮ ಪ್ಯೂರಿ ತುಂಬ ಇದು ಸೂಪ್ ಇದು ಪ್ಯೂರಿ ತುಂಬ ತಣ್ಣಗಿದ್ರೆ ಸ್ವಲ್ಪ ಬಿಸಿ ಮಾಡಬಹುದು. ನಾವು ಯೂಶ್ವಲಿ ವಾರ್ಮ್ ಸರ್ವ್ ಮಾಡೋದು, ತುಂಬ ಹಾಟ್ ಆಗಿ ಸರ್ವ್ ಮಾಡೋದಿಲ್ಲ. ಸೂಪ್ಸ್ ಯೂಶ್ವಲಿ ವಾರ್ಮೇ ಸರ್ವ್ ಮಾಡಬೇಕು. ಸ್ವಲ್ಪ ನೀರು ಹಾಕಿ ಗ್ಯಾಸ್ ಆನ್ ಮಾಡಬೇಕಾ? ಮಾಡಬಹುದು. ಸ್ವಲ್ಪ ತಣ್ಣಗಾಗಿದೆ. ಸ್ವಲ್ಪ ಈ ಟೈಮಿಗೆ ಉಪ್ಪು ಮತ್ತು ನಮಗೆ ಖಾರಕ್ಕೆ ಬ್ಲ್ಯಾಕ್ ಪೆಪ್ಪರೇ, ಕಾಳು ಮೆಣಸೆ ಯೂಸ್ ಮಾಡೋದು. ಉಪ್ಪು, ಸಾಲ್ಟ್ ಆ್ಯಂಡ್ ಪೆಪ್ಪರೇ ಸ್ಪೈಸಸ್. ಈ ಹೊತ್ತಿಗೆ ಕೆಲವರು ನಮಗೆ ಥೈಮ್ ಅಂತ ಬರ್ತದೆ, ಇಲ್ಲ ಅಂದರೆ ಒರೆಗ್ಯಾನೋ, ಆ ಥರದ್ದು ಹರ್ಬ್ಸ್, ರೋಸ್ ಮೇರಿ ಆ ಥರ ಹಾಕ್ತಾರೆ. ನಾವು ಹಾಕುದಿಲ್ಲ, ಹಾಕ್ಬಹುದು ಈ ಟೈಮ್ ಬೇಕಿದ್ದಲ್ಲಿ ಅದರದ್ದು ಫ್ಲೇವರಿಗೋಸ್ಕರ. ನಾವು ಹೀಗೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ತೀವಿ, ಆ ಥರ ಹಾಕ್ತಾರೆ. ಒಂಚೂರು ಕನ್ಸಿಸ್ಟೆನ್ಸಿ ಚೆಕ್ ಮಾಡಿದರೆ ಆಯಿತು. ಇದು ಪರ್ಫೆಕ್ಟ್ ಆಗಿದೆ. ಈಗ ಇದು ತುಂಬ ಫ್ಲೋಯಿನೂ ಅಲ್ಲ, ತೀರಾ ಗಟ್ಟಿನೂ ಅಲ್ಲ, ಈ ಕನ್ಸಿಸ್ಟೆನ್ಸಿ ಬರಬೇಕು. ಹೌದು. ಇಟ್ಸ್ ಡನ್. ಈಗ ಸರ್ವ್ ಮಾಡುವ. ಸರ್ವ್. ಇದರ ಜೊತೆ ಸ್ವಲ್ಪ ಟೋಸ್ಟೆಡ್ ಬ್ರೆಡ್, ಇಲ್ಲ ಫ್ರೈ ಮಾಡಿದ ಸ್ವಲ್ಪ ಟೋಸ್ಟೆಡ್ ಆರ್ ಫ್ರೈಡ್ ಬ್ರೆಡ್. ಈ ಮಕ್ಕಳಿಗೆ ಕೊಡ್ತಾರಲ್ಲ ಒಂದು ಸ್ಟಿಕ್, ಬ್ರೆಡ್ ಸ್ಟಿಕ್, ಅದು ಇನ್ನೂ ಚೆನ್ನಾಗಿರುತ್ತೆ. ಪಂಪ್ಕಿನ್ ಸೂಪ್. ಥ್ಯಾಂಕ್ ಯು ಸೋ ಮಚ್. ಬೇಕಿದ್ರೆ ನೀವು ಸ್ವಲ್ಪ ಗಾರ್ನಿಶಿಗೆ ಬ್ಲ್ಯಾಕ್ ಪೆಪ್ಪರ್ ಮೇಲೆ ಹಾಕಿ, ಬೇಕಿದ್ರೆ ಅದನ್ನು ಕೂಡ ಸ್ಪ್ರಿಂಕಲ್ ಮಾಡ್ಕೊಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಸೊ ಬಿಸಿ ಬಿಸಿಯಾದಂಥ ಪಂಪ್ಕಿನ್ ಸೂಪ್ ತಯಾರಾಗಿದೆ. ಸೊ ಬಿಸಿಯಾಗೇ ಇದನ್ನು ಟೇಸ್ಟ್ ನೋಡಬೇಕು, ಆಗಲೇ ಚೆನ್ನ. ಸೊ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಪಂಪ್ಕಿನ್ ಸೂಪ್ ತಯಾರಿಸುವ ವಿಧಾನ. ಮೊದಲಿಗೆ 1-2 ಚಮಚ ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿಯನ್ನು ಕಂದು ಬಣ್ಣ ಬರುವವರೆಗೂ ಹುರಿದು, ಸಣ್ಣಗೆ ಹೆಚ್ಚಿದ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಮೆಣಸು ಹಾಕಿ ಹುರಿಯಿರಿ. ಆನಂತರ 1 ಕಪ್ ಸಿಹಿ ಕುಂಬಳಕಾಯಿಯ ಹೋಳುಗಳನ್ನ ಹಾಕಿ
ಹುರಿದು ಸ್ವಲ್ಪ ನೀರು ಹಾಕಿ ಬೇಯಿಸಿ. ಸ್ವಲ್ಪ ತಣ್ಣಗಾದ ನಂತರ ನುಣ್ಣಗೆ ರುಬ್ಬಿಕೊಳ್ಳಿ. ಬಳಿಕ ಬೇಕಾದಷ್ಟು ತೆಳು ಮಾಡಿಕೊಂಡು 1-2 ನಿಮಿಷ ಬಿಸಿ ಮಾಡಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಪಂಪ್ಕಿನ್ ಸೂಪ್ ಸವಿಯಲು ಸಿದ್ಧ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.